ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ನಾನು ನನ್ನ ಕಸಿನ್ ಸಿಸ್ಟರ್ನ ಮನೆಯೊಕ್ಕಲಿಗೆ ಬಂದಿದ್ದೇನೆ. ಇದು ಫ್ಲ್ಯಾಟ್ ತುಂಬ ಚೆಂದ ಉಂಟು. ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆಂದ ಗ್ರೀನರಿ. ಬಾಲ್ಕನಿಯಲ್ಲಿ ನಿಂತರೆಲ್ಲ ಚೆಂದ ಕಾಣ್ತದೆ. ಲೊಕೇಶನ್ ತುಂಬ ಇಷ್ಟ ಆಯಿತು ನನಗೆ. ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿದೆ. ಎಲ್ಲ ಗೆಸ್ಟ್ ಎಲ್ಲ ಬಂದಿದ್ದಾರೆ. ನೋಡಿ ಇಲ್ಲಿ ಸಹ ಬಾಲ್ಕನಿ. ಮನೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಫುಲ್ ಬೆಳಕು, ಗಾಳಿ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಕಿಚನ್ सत्यनारायण प्रियतां सर्वाणि पूजयामि समर्पयामि तत्र पूजां करिष्ये तत्र पूजां करिष्ये ओम भूर्भुवस्वरं सत्यदेवाय नमः सत्यदेवाय नमः गरवीरपत्रं समर्पयामि सत्यदेवाय नमः जातिपत्रं समर्पयामि सत्यदेवाय नमः चम्पकापत्रं समर्पयामि सत्यदेवाय नमः मरुपत्रं समर्पयामि सत्यदेवाय नमः देवदारुपत्रं समर्पयामि सत्यदेवाय नमः शमीपत्रं समर्पयामि सत्यदेवाय नमः भूतपत्रं समर्पयामि सत्यदेवाय नमः अमरकपत्रं समर्पयामि सत्यदेवाय नमः वटपत्रं समर्पयामि सत्यदेवाय नमः कमलपत्रं समर्पयामि सत्यदेवाय नमः ओम श्री नमः सत्याय स्वामी नमो नमः भूर्भुवस्वरं ब्रह्मात्मने नमः श्री नमः सत्यनारायण प्रियतां सर्वविधानां पुष्पभूषां समर्पयामि नमः श्रीमन्महात्मनाय नमः अच्युताय नमः आदित्याय नमः विष्णवे नमः हरये नमः सृष्टि संहारकाय नमः दामोदराय नमः ओम श्रीमन्महासत्याय स्वामी नमो नमः शतमावरण पूजां समर्पयामि
लक्ष्मीकान्तं कमलनयनं योगिभक्त्यानगम्यं वन्देर्विष्णुं भवभयहरं सर्वलोकैकनाथं नमः श्रीमन्मः लक्ष्मी सत्यनारायणाभ्यां नमो नमः ಗುರು ಮಹಾಗಣಪತಿಯ ಸಂಕಲ್ಪವನ್ನು ಗ್ರಾಮಾಧಿಕಾರದ ಗ್ರಾಮಾದೇವಿರನ್ನು ಕುಲಾದಿ ಕುಲದೇವಿರನ್ನು ಇಷ್ಟದೇವಿರನ್ನು ಕುಲ ಕುಟುಂಬದ ದೈವದೇವಿರನ್ನು ಮೂಲದ ನಾಗದೇವಿರನ್ನು ಸ್ಥಳಭಾಗದ ಸರ್ವ ಸತ್ಯುಳ್ಳೆ ಮಾತು ದುಂಬತ್ತದಿಗೊಂಡು ಸರ್ವಾದಿಶಕ್ತಿಯನ್ನು ಅನುಗ್ರಹ ಬಲ ಪ್ರಕಾರವಾದ ದಾದನ ಈ ಸ್ಥಳ ಭಾಗವನ್ನು ಸ್ವೀಕೃತಿ ಮಲ್ಭಾಗವು ಭಕ್ತನ ಚಿತ್ತನ ಗ್ರಹ ಭಾಗವು ಧರ್ಮಾಚರಣೆ ಪದ್ಧತಿಗನುಗುಣವಾದ
ಪ್ರಾಪ್ತಕಾರುಡೇ ಸಕಲ ವಿಘ್ನ ವಿಚೂರ್ಣವಾದ ವಿನಾಶವನ್ನು ಕುಂಚಿತ್ತನ ಶ್ರೀಮನ್ ಮಹಾಗಣಪತಿ ದೇವರನ ಪ್ರೀತ್ಯರ್ಥವಾದ ಹೋಮ ಹವನಾದಿ ಸತ್ಕರ್ಮವಾದ ಸಂದಾಯಿತ್ಯವನ್ನು ಭಾವೊಂದು ಅದೇ ಪ್ರಕಾರವಾದ ಲಕ್ಷ್ಮೀನಾರಾಯಣ ಸಾನ್ನಿಧ್ಯದ ಸಂಕಲ್ಪವನ್ನು ಭಾವೊಂದು ಅಪ್ಪ ತುಳಸಿ ದೇವರ ಪ್ರತಿಷ್ಠಾಪನೆ ಭಾವೊಂದು ಅದೇ ಪ್ರಕಾರವಾದ ದ್ವಾರಲಕ್ಷ್ಮಿನ ಪುಣ್ಯ ಪೂಜೆ ಕುರಿತೊಂದು ಶುಭ ಮುಹೂರ್ತ ಶುಭಗಳಿಗೆ ಆ ದ್ವಾರಲಕ್ಷ್ಮಿನ ಪ್ರೀತ್ಯರ್ಥವಾದ ಪುಣ್ಯ ಪೂಜನವಾದ ಕುರಿತೊಂದು ಪೊರುಳು ಗೃಹಭಾವನವಾದ ಪ್ರವೇಶವಂತಾವುದು ಮನೆದೇವರನ ಪೂಜೆ ಕುರಿತೊಂದು ಅದೇ ಪ್ರಕಾರವಾದ ಕ್ಷೀರೋದಿತನವಾದಂತಹ ಮಧ್ಯಾಹ್ನಕಾರುಡು ಕಲಿಕಲ್ಮಶನಾಶಿಕೆ ಪರಮಾತ್ಮೆ ಶ್ರೀಮನ್ ಮಹಾಲಕ್ಷ್ಮಿ ಸತ್ಯನಾರಾಯಣ ದೇವರನ ಪ್ರೀತ್ಯರ್ಥವಾದ ಪುಣ್ಯ ಪೂಜೆಗೆ ಸಂಸಾರ ಸರ್ವಕುಟುಂಬ ಸದ್ಭಕ್ತಿರವಾದ ಒಡಗೂಡಲು ಶ್ರದ್ಧಾ ಭಕ್ತಿ ವಿಶ್ವಾಸಪೂರ್ವಕವಾದ ಅರ್ಪಿತವಂತಾವುದು ಭಕ್ತಿಲಕ್ಕಾಂತ ನಮ್ಮ ಮನುಷ್ಯ ಮಾನವರಿ ನಮ್ಮ ಮಲ್ತಿಚಿತ್ತನ ಸೇವೆ ಆಚಾರ ವಿಚಾರ ಮಡಿಬೇರಿಗೆ ಬಂಡಿವಂತರ ಮಲ್ತಿಚಿತ್ತನ ಕ್ರಿಯಾಕರ್ಮಗಳು ಲವಲೋಪತ್ಕೊಳ್ಳುತ್ತನ್ನ ದೇವರು ಒಂದು ಕಿರೀಟಾದ ಶುಭನಡು ಸಂಸಾರ ಶರಣಾದ ಭಕ್ತಿಪೂರ್ವಕವಾದ ಅರ್ಪಿತವಂತಾವುದು ಭಕ್ತಿಲಕ್ಕಾಂತ ಸೇವೆ ಸ್ವಾಮಿ ಕಲಿಕಲ್ಮಶನಾಶ ಪರಮಾತ್ಮೇ ಶ್ರೀಮನ್ಮಃ ಲಕ್ಷ್ಮೀ ಸತ್ಯನಾರಾಯಣ ದೇವರಿಗೆ ಸಂತೋಷ ಸ್ವೀಕಾರವೊಂದೊಂದು ಸಾನ್ನಿಧ್ಯ ಪರಿಪೂರ್ಣವಾಂಚಿತ್ತನ ಸಂತೃಪ್ತಿನ ಪಡೆಯುವುದು ಅದೇ ಪ್ರಕಾರವಾದ ಗ್ರಹಗತಿರಾವಳು ಸಂಸಾರ ಕುಟುಂಬದ ಪಾಲಿಗಾವಳು ಬಾಧಿತ ಚಿತ್ತನ ಯಾವುದರಿಂದ ದುರಿದ ದೋಷಗಳು ಬಾಧಕುಳಿತನ್ನ ಚಿತ್ತನ ಸರ್ವದೋಷಂ ಮಾತ ದಿವ್ಯರ ನಿವಾರಣೆ ಭಾಗ ಪರಿಪೂರ್ಣವಾಂಚಿತ್ತನ ಅನುಗ್ರಹಣೆ ಈ ಗ್ರಹಗತಿವಾ ಸಂಸಾರ ಕುಟುಂಬದ ಪಾಲಿಗೆ ಅನುಗ್ರಹವನ್ನು ಪಾಲ್ಗೊಳ್ಳೆ ಸಮಸ್ತ ಕಷ್ಟಕಾರ ಪೂಜೆ ಮಾತ ಪರಿಹಾರವನ್ನು ಪಾಲಿಷ್ಟ ಬಲುಪಿನ ಮಾತುಕೊಳ್ಳೆ ಇವುಲಾದ ಮನಸ್ಸಂಕಲ್ಪ ಮಾತುಕೊಳ್ಳುವುದು ನಡುಗಾದುಕೊಳ್ಳೆ ಅದೇ ಪ್ರಕಾರವಾದ ಭವಿಷ್ಯದಲ್ಲಿ ಈ ಗ್ರಹಗತಿ ಜೀವನಾಂಶವು ಮಲ್ಪವರೆಗಿನ ಯಾವ ರೀತಿಯ ಲೋಪದೋಷಗಳು ಒಳಗಾವಂತೆ ದೇವತಾನುಗ್ರಹ ಬಲ ಪ್ರಕಾರವಾದ ಸಂಸಾರ ಕುಟುಂಬಕ್ಕೆ ಅನ್ಯೋನ್ಯವಾದ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಆಯುಷ್ಯ ಪರ್ಯಂತ ಸುಖ ಸಮೃದ್ಧ ಜೀವನ ಮಲ್ಪುಂಚಿತನ ಯೋಗಾನುಭಾಗ್ಯವಾದ ಅನುಗ್ರಹ ಮಲ್ಪಾದುಕೊಳ್ಳೆ ಜೋಗುಲು ಭಾರಿ ಸಂಸಾರ ಕುಟುಂಬ ಜನ್ಮ ಜಾತುಗಳು ಬಾಧಿ ಪುಂಚಿತನ ಸರ್ವಾನಿಷ್ಠ ಸಮಸ್ತ ಗ್ರಹಕ್ಕೆ ಆಗುಮಾದ ಪರಿಹಾರ ಮಲ್ಪಾದುಕೊಳ್ಳೆ ಪರಿಪೂರ್ಣವಾಗಿ ಚಿತ್ತನ ಆಯುಷ್ಯುಳ್ಳ ಆರೋಗ್ಯವುಳ್ಳ ಸುಖೋ ಶಾಂತಿ ನೆಮ್ಮದಿ ಮಾತ ಅನುಗ್ರಹ ಮಲ್ಪಾದೆ ಈ ಸಂಸಾರ ಸ್ವರೂಪ ಶರಣಾನುಭೂತಿ ಭಕ್ತಿರ ಮಾದಿಗಳ ಪೂರ್ಣ ಅನುಗ್ರಹದಿಂದ ಪೂರ್ಣ ಪರಿಪಾಲನ ಮತ್ತು ಉತ್ತರೋತ್ತರ ವೃತ್ತಿ ಮತ್ತು ಸಂರಕ್ಷಣೆ ಭಾಟ ಪರಮಾತ್ಮ ಭಕ್ತಿಪೂರ್ವಕ ಪ್ರಾರ್ಥನೆ. ಓಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನಃ ಯದ್ಭೂಯಿದಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಪ್ರೀಣಾತು ಮಹಾದೇವ ಕರ್ಮಣಾನೇನ ಶಾಶ್ವತೆ ಕ್ರಿಯಾದೇ ಗುಹ್ಯಗೋಪ್ತೆ ತ್ವಂ ಗ್ರಹಣಾಸ್ಮತ್ಕೃತಂ ಘವಂ ಸಿದ್ಧಿರ್ವದು ಮೇ ದೇವಾಂ ತತ್ಪ್ರಸಾದೇ ಶ್ರೀಮನ್ಮಹಾಲಕ್ಷ್ಮೀ ಸತ್ಯನಾರಾಯಣಾಭ್ಯಾಂ ನಮಃ. ಇದೇ ಶ್ರೀ ಆವಾಯುಧ ಗುರು ಮಹಾಗಣಪತಿ ದೇವರ ಮಾಧಾತ್ಮ ಗೋವಿಂದ ಗೋವಿಂದ ದೇವರ ಕುಲದೇವರ ಇಷ್ಟಾದೇವರ ಸದೇವರ ಮಾಧಾತ್ಮ ಗೋವಿಂದ ಗೋವಿಂದ ಮಹಾಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಮಾಧಾತ್ಮ ಗೋವಿಂದ ಹರಿ ಗೋವಿಂದ ಗೋವಿಂದ.
ಮಾವಿನ ಹಣ್ಣಿನ ಪದಾರ್ಥ ಮತ್ತು ಮಜ್ಜಿಗೆ ಮತ್ತು ಪನೀರ್ ಪರೋಟ ಮತ್ತು ಬೇಬಿ ಕಾರ್ನ್ ಚಿಲ್ಲಿ ಮತ್ತು ಬೆಂಡೆಕಾಯಿ ಮತ್ತು ಪಲಾವ್ ವೆಜ್ ಪಲಾವ್ ಎಲ್ಲ ವೆಜ್ಜೇ ಅಲ್ಲ ಇವತ್ತು. ಮತ್ತು ಇವರೆಲ್ಲ ರಿಲೇಟಿವ್ಸ್ ಎಲ್ಲರೂ ಯೂಟ್ಯೂಬ್ಗೆ ಮಾಡುವೆ. ಕದರಿದ ಇತಿಹಾಸ ಗೊತ್ತುಂಟಾ? ಕದರಿದ ಇತಿಹಾಸ मेरे काम नहीं ले रहे ഞാൻ काम ഓടിയ ಎಲ್ಲ ಊಟ ಎಲ್ಲ ಆಗಿ ನಾವು ಈಗ ಮನೆಗೆ ಹೊರಟೆ. ನೈಟ್ ಬರ್ಲಿಕ್ಕೆ ಉಂಟು. ಈಗ ನೈಟ್ ಇಲ್ಲಿ ಮನೆಗೆ ಬಂದಿದ್ದೇವೆ. ಬರುವಾಗ ಸ್ವಲ್ಪ ಲೇಟ್ ಆಯಿತು. ಮಗಳು ಸೊಟ್ಟಿಗೆ ಬಂದಿದ್ದಾಳೆ. ಬೆಳಿಗ್ಗೆ ಬರಲಿಕ್ಕಾಗಲಿಲ್ಲ ಅಂದರೆ ಕಾಲೇಜ್ ಚಿಕನ ಕಬಾಬ್ ನನಗೆ ಇವತ್ತು ವೆಜ್, ಹಾಗೆ ನಾನು ವೆಜ್ ಊಟ ಮಾಡ್ತಾ ಇದ್ದೇನೆ.